ಹೋಲಿಯ ಮಹತ್ವವೇನು? ವಸಂತ ಋತುವಿನ ಆಗಮನಕ್ಕಾಗಿ ಆಚರಿಸುವ ಉತ್ಸವವೇ ಹೋಲಿ. ಪ್ರದೇಶಕ್ಕನುಸಾರ ಕೆಲವರು ಪಾಲ್ಗುಣ ಹುಣ್ಣಿಮೆಯಿಂದ ಪಂಚಮಿಯ ತನಕ, ಕೆಲವರು 5 ರಿಂದ 6 ದಿನಗಳ ತನಕ, ಕೆಲವರು 2 ದಿನ, ಇನ್ನು ಕೆಲವರು 5 ದಿನವೂ ಈ ಹಬ್ಬವನ್ನು ಆಚರಿಸುತ್ತಾರೆ. ಇದು ಕೇವಲ ಬಣ್ಣಗಳ ಹಬ್ಬವಲ್ಲ, ಬದಲಾಗಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಪ್ರತೀಕವಾಗಿದೆ. ಭಕ್ತ ಪ್ರಹ್ಲಾದನ ಭಕ್ತಿ ಮತ್ತು ಹಿರಣ್ಯಕಶಪುವಿನ ಅಹಂಕಾರದ ಕಥೆಯಿಂದ ನಾವು ನಿಜವಾದ ಶ್ರದ್ಧೆ ಮತ್ತು ವಿಶ್ವಾಸವಿದ್ದರೆ ಪ್ರತಿಯೊಂದು ಸಂಕಟಗಳನ್ನು ಪರಾಜಯಗೊಳಿಸಬಹುದಾಗಿದೆ ಎಂದು ಕಲಿತೆವು. ಹೋಲಿಯ ಅಗ್ನಿಯು ನಮಗೆ ಅಹಂಕಾರದ ಅಂತ್ಯವನ್ನು ನೆನಪಿಸುತ್ತದೆ. ಹೋಲಿಯ ದಿನ ಅಗ್ನಿ ದೇವತೆಯ ಪೂಜೆ ಮಾಡಿ ಅದರ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲಾಗುತ್ತದೆ. ಬನ್ನಿ, ಭಕ್ತಿ ಮತ್ತು ಆನಂದದಿಂದ ಹೋಲಿಯನ್ನು ಆಚರಿಸೋಣ. ಹೋಲಿ ಹಬ್ಬಕ್ಕೆ ಸಂಬಂಧಿಸಿದ ಶಾಸ್ತ್ರೀಯ ಮಾಹಿತಿಗಾಗಿ ನೋಡಿರಿ sanatan.org.